ನಮಗೆ ಸ್ವಚ್ಛ ಭಾರತ ಯೋಜನೆಯಲ್ಲಿ ಸುಮಾರು 22 ಲಕ್ಷ ರೂಪಾಯಿ ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಆ ಅಮೌಂಟನ್ನು ಬಕೆಟ್ಗಳನ್ನು, ಯಾಕಂದರೆ ಹಸಿ ಕಸಕ್ಕೆ ಅನೇಕ ಕಡೆ ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾಯಿದ್ರು, ಅದನ್ನು ನಿಯಂತ್ರಣ ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ನಾವು ಸುಮಾರು 19,000 ಬಕೆಟ್ಗಳನ್ನು ನಾವು ಇವತ್ತು ನಗರಸಭೆ ಟೆಂಡರ್ ಕರೆದು ಇವತ್ತು ಸರಬರಾಜು ಸುಮಾರು 4,500 ಸರಬರಾಜು ಆಗ್ತಾ ಇದೆ. ಮತ್ತು ವೀಕ್ಲಿ ಎರಡು ದಿನಕ್ಕೊಮ್ಮೆ ನಮಗೆ ಸುಮಾರು 4,500 ಬಕೆಟ್ಗಳು ನಮಗೆ ತಲುಪುತ್ತಿದ್ರೆ, ಈ ಬಕೆಟ್ಗಳ ಉದ್ದೇಶ ಅಂದರೆ ಪ್ರತಿ ಮನೆಗೆ ಬಕೆಟ್ಗಳನ್ನು ಕೊಡಬೇಕು. ಯಾಕಂದರೆ ಈ ಹಸಿ ಕಸವನ್ನು ಪ್ರತ್ಯೇಕ ಮಾಡಿ ಈ ಕೊಡುವಂಥ ಈ ಬಕೆಟ್ನಲ್ಲಿ ಹಾಕಿ ನಮ್ಮ ವಾಹನಕ್ಕೆ ನಾಗರಿಕರು ಕೊಡಬೇಕು. ಇದರ ವಿಶೇಷವಾಗಿ ಆ ವಾರ್ಡಿನ ಸದಸ್ಯರ ಜವಾಬ್ದಾರಿ ಕೂಡ ಇದೆ. ಮುಖ್ಯವಾಗಿ ಈ ಪ್ಲಾಟ್ಗಳಿಗೆ ನಾವು ಕೊಡ್ತಾ ಇಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಪ್ಲಾಟ್ಗಳಿಗೆ ಯಾವುದೇ ಕೊಡಬೇಕ ಮತ್ತು ಅಂಗಡಿಗಳಿಗೆ ಇಲ್ಲ, ಖಾಲಿ ಮನೆಗಳಿಗೆ ಇದನ್ನು ವಿತರಣೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ. ಈಗ ನಮ್ಮ ಕೌನ್ಸಿಲ್ ಬಾಡಿಲಿ ಅಪ್ರೂವಲ್ ಆಗಿದೆ ಇದು. ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಅವರು ನಮಗೆ ಮಂಜೂರಾತಿ ಕೊಟ್ಟು ವರ್ಕ್ ಆರ್ಡ್ ಕೊಟ್ಟು ತರಿಸ್ತಾ ಇದ್ವಿ. ಫಸ್ಟ್ ಹಂತದಲ್ಲಿ ಎಲ್ಲ ಮನೆಗಳಿಗೆ ಸಿಗಬೇಕು. ಪ್ರತಿಯೊಬ್ಬ ಮನೆಗೂ ಯಾವುದೇ ಇಲ್ಲಿ ಡೌಟ್ ಮಾಡಿಕೊಳ್ಳಕ್ಕೆ ಹೋಗಬೇಡಿ, ಇಲ್ಲಿ ಎಷ್ಟು ಬರ್ತದೆ ಎಂಬುದಾಗಿ ಎಲ್ಲ ಮನೆಗಳಿಗೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಮನೆಗಳಿಗೆ ಸಫಿಷಿಯೆಂಟ್ ಆಗಿ ಸಿಗ್ತದೆ, ಯಾವುದೇ ಕಾರಣಕ್ಕೂ ಯಾರಿಗೂ ಸಿಗುವುದಿಲ್ಲ ಎಂಬುದಾಗಿಲ್ಲ. ಇವತ್ತು ಈ ಸಭೆ ಆದ ನಂತರ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಉಪಾಧ್ಯಕ್ಷರು ಮಾತಾಡ್ತಾರೆ. ನಂತರ ನಿಮ್ಮ ಸದಸ್ಯರ ನೇತೃತ್ವದಲ್ಲಿ ಅದನ್ನು ವಿತರಣೆ ಮಾಡ್ತೀವಿ. ಅದರೊಟ್ಟಿಗೆ ವಿಶೇಷವಾಗಿ ಪೌರ ಕಾರ್ಮಿಕರು ಏನು ವಾಹನ ಬರ್ತದಲ್ಲ, ಅವರಿಗೆಲ್ಲ ಮನೆಗಳು ಗೊತ್ತಿದೆ. ಅಲ್ಲಿ ಬಂದಾಗ ನಿಮಗೆ ಇಂಟಿಮೇಷನ್ ಕೊಡ್ತೀವಿ, ಇವತ್ತು ಬರ್ತಾ ಇದೆ, ನೀವು ಅಲ್ಲಿ ಹೋಗಿ ಮನೆಗಳಿಗೆ ವಿತರಣೆ ಮಾಡಿ. ಒಂದು ಸಾಂಕೇತಿಕವಾಗಿ ಇರ್ಬೋದು, 10-15 ಅವರೊಟ್ಟಿಗೆ ಒಂದು ಅರ್ಧ ಗಂಟೆ ನೀವು ವಿತರಣೆ ಮಾಡಿ. ನೀವು ಸದಸ್ಯರು ಹೋಗ್ಬೇಕು, ಸದಸ್ಯರು ಹೋಗಿ ವಿತರಣೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಅರ್ಜಿದಾರ ಹೆಸರು, ಕಟ್ಟಡ ನಂಬರ ಮತ್ತು ಮೊಬೈಲ್ ನಂಬರ್, ಆಧಾರ್ ನಂಬರ್ ಕೊಟ್ಟರೆ ಆಧಾರ್ ನಂಬರ್ ಮತ್ತು ಸಿಗ್ನೇಚರನ್ನು ಹಾಕಬೇಕಾಗ್ತದೆ. ಯಾಕಂದರೆ ಎಷ್ಟು ಜನಕ್ಕೆ ಹೋಗಿದೆ ಎಂಬುದಾಗಿ ನಮಗೆ ಮಾಹಿತಿ ಬೇಕು. ಸುಮ್ಮನೆ ನಾವು ಕೊಟ್ಟು ಯಾರ್ಯಾರು ಕೊಂಡೊಯ್ದು ಎಲ್ಲೆಲ್ಲಿ ಉಪಯೋಗ ಮಾಡಿಕ್ಕಿಲ್ಲ. ಇನ್ನೊಂದು ಉದ್ದೇಶ ಕೆಳಗೆ ಬರೆದಿದ್ವಿ, ಹಸಿ ಕಸಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡಿ, ಬೇರೆ ಉದ್ದೇಶಕ್ಕೆ ಉಪಯೋಗ ಮಾಡಿದರೆ ನಾವು ಅಂಥದ್ದು ಕಂಡು ಬಂದರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಯಾಕಂದರೆ ಇದು ಉದ್ದೇಶವನ್ನು ನಾವು ತಿಳಿಸ್ಬೇಕು ಜನರಿಗೆ, ನಿಮ್ಮ ವಾರ್ಡ್ ಜನರಿಗೆ. ಯಾಕಂದರೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ, ಬೇರೆದಕ್ಕಾದ್ರೂ ಬಳಸ್ಬೋದಲ್ಲ, ಬೇರೆ ಟೈಮು ತೊಳೆದಿಟ್ಟು ಬೇರೆದಕ್ಕೆ ಬಳಸ್ತಾರೆ. ನಾವು ನೋಡಿದ್ದೀವಿ, ಕಾಪು ಮತ್ತು ಕಾರ್ಕಳದಲ್ಲಿ ನೋಡಿದ್ದೀವಿ, ಅವರು ಬೇರೆದಕ್ಕೆ ಒಳ್ಳೆದಿಲ್ಲ ಅಂತೇಳಿ ಇಟ್ಟಿಗೆಲ್ಲ ಬಳಸಿದ್ದಾರಲ್ಲ, ನಾನು ನೋಡಿದ್ದೀನಿ, ನಾನು ಸ್ವತಃ ಹೋಗಿ ಮನೆಯಲ್ಲಿ. ಹಾಗೆ ಬಳಸಲಿಕ್ಕೆ ಬೇಡ. ಯಾಕಂದರೆ ಇದು ಉದ್ದೇಶ ಎಲ್ರಿಗೂ ಜನರಿಗೆ ಅರ್ಥ ಆಗಬೇಕು. ಇದರ ಮೂಲಕ ನಮ್ಮ ತ್ಯಾಜ್ಯಗಳನ್ನು ವಿಂಗಡಣೆ ಮಾಡಿ ಹಸಿ ಕಸ ನಮಗೆ ಅದು ಕ್ಲಿಯರ್ ಆಗಿ ನಮಗೆ ಸ್ಪಷ್ಟವಾಗಿ ಹಸಿ ಕಸ ಮಾತ್ರ ಬರಬೇಕು. ನಮಗೆ ಬಂದರೆ ಅದು ನಮಗೆ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಸ್ವಚ್ಛ ಭಾರತದಲ್ಲಿ ನಾವು ಈಗಾಗಲೇ 2 ಕಡೆ ಪುನಃ 2 ಕಾಂಪೋಸ್ಟ್ ಯಾರ್ಡ್ಗಳನ್ನು ತಯಾರು ಮಾಡಲಿಕ್ಕೆ ಈಗಾಗಲೇ ಕ್ರಿಯೋಜನೆ ತಯಾರಿಸಿ ಜಿಲ್ಲಾಧಿಕಾರಿಗೆ ಈಗ 1-2 ದಿವಸದಲ್ಲಿ ಕಳಿಸ್ಕೊಡ್ತೀವಿ. ಹಾಗಾಗಿ ತಾವೆಲ್ಲರೂ ಇದರ ನೇತೃತ್ವ ವಹಿಸಬೇಕು. ನಿಮ್ಮ ಜವಾಬ್ದಾರಿ, ಸದಸ್ಯರೇ ಅದರ ನೇತೃತ್ವವನ್ನು ವಹಿಸ್ಕೋಬೇಕು. ಮತ್ತು ಯಾರಿಗೆ ಸಿಗಲಿಲ್ಲ ನಾವು ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ವಿ, ಅದರ ಬಗ್ಗೆ ಯಾರಿಗೆ ಸಿಗಲಿಲ್ಲ ಅಂತೇಳಿ ಅದನ್ನು ವೆರಿಫೈ ಮಾಡ್ತಾರೆ. ದಯಮಾಡಿ ಆದಷ್ಟು ನಮ್ಮ ಸದಸ್ಯರೇ ಅದರ ಮುಂದೆ ನಿಂತು ಕೊಡಬೇಕೆಂಬುದಾಗಿ ನನ್ನ ಅಭಿಪ್ರಾಯ. ಮತ್ತು ಸದುಪಯೋಗ ಆಗಬೇಕು, ಯಾವುದೇ ಕಾರಣಕ್ಕೂ ಅದು ಬೇರೆದಕ್ಕೆ ಯೂಸ್ ಆಗಬಾರ್ದು. ಇದು ನಮ್ಮ ಎಲ್ಲ ಸದಸ್ಯರ ಗಮನದಲ್ಲಿ. ಯಾಕಂದರೆ ಇಷ್ಟು ವರ್ಷ ಈ ಬಕೆಟ್ಗಳನ್ನು ಕೊಡಲಿಲ್ಲ, ಈಗಾಗಲೇ ಎಲ್ಲ ನಗರಸಭೆ ಪುರಸಭೆಗಳು ಕೊಟ್ಟಿದ್ದಾರೆ. ಇಲ್ಲಿ ತಡ ಆಗಿದೆ ಅಂದರೆ ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದನ್ನು ನಾವು ಬಂದ ಮೇಲೆ ಅದು ನಮ್ಮ ಕೌನ್ಸಿಲಿಗೆ ನಾವು ಗಮನಕ್ಕೆ ತಂದು ನಾವು ನಿಮ್ಮೆಲ್ಲರ ಸಹಕಾರದಿಂದ ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಯಿತು. ಇದರ ಬಗ್ಗೆ ವಿವರವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳ್ತಾರೆ, ತಾವೆಲ್ಲರೂ ಇದು ಗಮನಿಸಿ. ನಮ್ಮ ಮಾಧ್ಯಮ ಮಿತ್ರರಿಗೂ ಸ್ವಾಗತ. ಈಗಾಗಲೇ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಕಸದ ಬಗ್ಗೆ ನಾವು ಈಗ ಆದಷ್ಟು ನಾವು ಅವೇರ್ನೆಸ್ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಕಡೆ ನಮಗೆ ಇಂಪ್ರೂವ್ಮೆಂಟ್ ಆದ ಲಕ್ಷಣಗಳು ಹೆಚ್ಚಾಗಿ ಎಲ್ಲ ಕಡೆ ಅದು ನಮಗೆ ಕಂಡಿದೆ.
ಹಾಗಾಗಿ ಈಗ ನಾವು ಮನೆಗೆ ಉಳ್ಳಾಲ ನಗರಸಭೆ ವ್ಯಾಪ್ತಿಯ 31 ವಾರ್ಡಿಗೂ ನಾವು ಹಸಿ ಕಸದೊಂದು ಬಿನ್ ಕೊಡುವ, ಹಸಿ ಕಸದೊಂದು ಬಿನ್ ಅಂದ್ರೆ ಬಕೆಟ್ ಕೊಡುವ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಚಾಲನೆ ಕೊಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ನಾವೀಗ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಹಾಗಾಗಿ ಇದರಲ್ಲಿ ಮೊದಲಾಗಿ ನಮಗೆ ಕೌನ್ಸಿಲರ್ನವರ ಸಹಕಾರ ಅಗತ್ಯ. ಮತ್ತೆ ಕೌನ್ಸಿಲರ್ ಪ್ಲಸ್ ಮನೆಯ ಎಲ್ಲರ ಒಂದು ನಮಗೆ ಅಗತ್ಯ ಅಂತ ಹೇಳಿ ಇದನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಳ್ಳಿ. ಈ ಹಸಿ ಕಸರು ಇದರಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಈಗಾಗಲೇ. ಇದರಲ್ಲಿ ಎಲ್ಲ ಹಸಿ ಕಸದು ಅಡುಗೆ ಮನೆಯ ಹಸಿ ತ್ಯಾಜ್ಯ, ತರಕಾರಿ, ಹೂವು, ಮೀನು, ಮಾಂಸ ಮತ್ತೆ ಕೊಳೆತೋದ ಎಲ್ಲ ಆಹಾರ ಪದಾರ್ಥಗಳನ್ನು ಅದಕ್ಕೆ ಹಾಕಲಿಕ್ಕೆ, ಒಣಕಸ ಯೂಸ್ ಮಾಡಲಿಕ್ಕಿಲ್ಲ, ಒಣಕಸ ಹಾಕ್ಲಿಕ್ಕಿಲ್ಲ, ಅದಕ್ಕೆ ಎಲ್ಲ ಹಸಿ ಕಸ ಹಾಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಯೂಸ್ ಮಾಡಬೇಕು ಅಂತೇಳಿ ನಾವು ಎಲ್ಲರ ಪರವಾಗಿ ನಾನು ನಿಮಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ಹಸಿ ಕಸ ಅದನ್ನು ಕ್ರೋಢೀಕರಿಸಿ ಕೊಡಲಿಕ್ಕೆ ಪ್ರತಿಯೊಂದು ಮನೆಗಳಿಗೆ ಕೊಡಲಿಕ್ಕೆ ಒಂದು ಬಕೆಟ್ನ ವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ನ ವತಿಯಿಂದ ಅದಕ್ಕೆ ವ್ಯವಸ್ಥೆ ಆಗಿದೆ. ಈ ಒಂದು ಪ್ರೆಸ್ ಮೀಟ್ಗೆ ಬಂದಂತಹ ನಮ್ಮ ಕೌನ್ಸಿಲರ್ಗಳಾದ ಜಬ್ಬಾರ್ ಅವರಿಗೆ, ಅಶ್ರಫ್ ಅವರಿಗೆ, ಬಸೀರಕ್ಕನ್ ಅವರಿಗೆ, ಅಜೀಜ್ ರವರಿಗೆ, ಗೀತಾಬಾಯಿ ಅವರಿಗೆ, ನಮ್ಮ ರೇಷ್ಮಾ ಅವರಿಗೆ, ನಮಿತಾರವರಿಗೆ, ಸಪ್ನಕಾರ್ ಅವರಿಗೆ, ಮಮತಾ ಅಕ್ಕನವರಿಗೆ ಮತ್ತು ಭಾರತಿಯವರಿಗೆ, ಮತ್ತು ನಮ್ಮ ಅಧ್ಯಕ್ಷರಿಗೆ, ಪೌರಾಯುಕ್ತರಿಗೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಸದುದ್ದೇಶ ಇಟ್ಟುಕೊಂಡು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮ ಮೂಲಕ ಈ ಒಂದು ಬಕೆಟನ್ನು 31 ವಾರ್ಡ್ಗಳಿಗೆ ನಮ್ಮ ಪೌರ ಕಾರ್ಮಿಕರ ಮುಖಾಂತರ ಹಾಗೂ ಕೌನ್ಸಿಲರ್ ಅವರ ಅನುಮೋದನೆ, ಅವರ ಸಹಕಾರದೊಂದಿಗೆ ನಾವು ಪ್ರತಿಯೊಂದು ಮನೆಗಳಿಗೆ ಕೊಡಬೇಕು. ಆ ಮನೆಗಳ ಡೋರ್ ನಂಬರ್ ಮತ್ತು ಅವರ ಮೊಬೈಲ್ ನಂಬರ್ ಮತ್ತು ಸಾಧ್ಯವಾದರೆ ಅವರ ಆಧಾರ್ ಕಾರ್ಡ್ ನಂಬರ್ ಮತ್ತು ಅವರ ಸೈನ್ ತಗೊಳ್ಳುವ ಮೂಲಕ ನಮಗೆ ಅದರ ದಾಖಲೆಗಳು ಬೇಕು. ಈ ರೀತಿ ಮಾಡುವುದರಿಂದ ಎಷ್ಟು ಮನೆಗಳಿಗೆ ನಾವು ಈ ಬಕೆಟನ್ನು ವಿತರಿಸಿದ್ದೇವೆ ಅದರ ಡೀಟೇಲ್ಸ್ ಸಿಗ್ತದೆ. ಇಲ್ಲವಾದಲ್ಲಿ ಕೆಲವರು ಬಂದು ನಮ್ಮ ಕೌನ್ಸಿಲರ್ಗಳ ಹತ್ರ ನಮಗೆ ಬಕೆಟ್ ಸಿಗಲಿಲ್ಲ, ನಮಗೆ ಕೊಡಿಸಿ ಅಂತ ಹೇಳುವಂತಹ ದ್ವಂದ್ವ ನಿಲುವುಗಳು ಬರುತ್ತದೆ. ಬಂದಾಗ ನಮ್ಮ ಮೆಚ್ಚಿನ ಪ್ರೀತಿಯ ಗೌರವದ ಕೌನ್ಸಿಲರ್ಗಳಿಗೆ ತುಂಬ ತೊಂದರೆ ಆಗ್ತದೆ. ಅವರು ನಮಗೆ ಯಾವತ್ತೂ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಗರಸಭೆಗೆ ಈ ಒಂದು ಬಕೆಟ್ ಹಂಚುವ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಮತ್ತು ಆ ವಾರ್ಡಿನ ಸರ್ವ ಜನರ ಮನೆಗಳಿಗೂ ಕೂಡ ಇದು ಸಕಾಲಕ್ಕೆ ಹೋಗಿ ಮುಟ್ಟಬೇಕು. ಅದರ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದರ ಜೊತೆಗೆ ಒಂದು 5 ವಾರ್ಡ್ಗಳಿಗೆ ಒಂದು ನೋಡಲ್ ಅಧಿಕಾರಿ, ಒಂದು 5 ಜನರನ್ನು 5 ವಾರ್ಡ್ಗಳಿಗೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನಾವು ನೇಮಿಸಬೇಕು. ನಮಗೇನಾದರೂ ಈ ವಿಚಾರದಲ್ಲಿ ಅಡೆತಡೆಗಳು, ಸಮಸ್ಯೆಗಳಿದ್ದರೆ ನಮ್ಮ ಅಧ್ಯಕ್ಷರು ಆ ನೋಡಲ್ ಅಧಿಕಾರಿಯ ಮೂಲಕ ಅದನ್ನು ಬಗೆಹರಿಸಿಕೊಳ್ಬೇಕು. ಅದೇ ರೀತಿ ಕೌನ್ಸಿಲರ್ಗಳಿಗೆ ಈ ಬಕೆಟ್ನ ವಿತರಣೆ ಸಂದರ್ಭದಲ್ಲಿ ಏನಾದರೂ ವಿಚಾರಗಳು ಬಂದರೆ ಅದನ್ನು ಕೂಡ ನಮ್ಮ ಅಧ್ಯಕ್ಷರ ಪೌರಾಯುಕ್ತರ ಗಮನಕ್ಕೆ ತಂದು ನೋಡಲ್ ಅಧಿಕಾರಿಯವರ ಮೂಲಕ ಅದನ್ನು ಬಗೆಹರಿಸಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ ರೀತಿಯಲ್ಲಿ ನಮ್ಮ ಗುರುವಾರ ನಮ್ಮ ತಿಂಗಳ ಮಾಸಿಕ ಸಭೆ ಇದೆ. ಆ ಸಭೆಯಲ್ಲಿ ನಾವು ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ದಿನಾಂಕ 27 ಶುಕ್ರವಾರದಂದು ಈ ಒಂದು ಬಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ನಡೆಸೋಣ. ಯಾಕೆಂದರೆ ಗುರುವಾರದ ಮೀಟಿಂಗಲ್ಲಿ ನಮ್ಮೆಲ್ಲ ಕೌನ್ಸಿಲರ್ ಹತ್ರ ಈ ಒಂದು ವಿಚಾರವನ್ನು ಅವರಿಗೆ ಹೇಳಿಕೊಂಡು ತದನಂತರ ಶುಕ್ರವಾರದ ದಿನ ಇದು ಮನೆಗೆ ಕೊಡುವಂಥ ಒಂದು ಕಾರ್ಯ ನಡೆಯಲಿಕ್ಕಿದೆ. ಆದುದರಿಂದ ನಮ್ಮ ಎಲ್ಲ ಪತ್ರಕರ್ತರಿಗೂ ಬಂದಂಥ ಪತ್ರಕರ್ತರಿಗೂ ನಗರಸಭೆ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳು. ಹಾಗೂ ಉಪಾಧ್ಯಕ್ಷರೇ ಮತ್ತು ಪೌರಾಯುಕ್ತರೇ, ಇಲ್ಲಿ ಬಂದಂತಹ ಎಲ್ಲ ಕೌನ್ಸಿಲರ್ಗಳಿಗೂ ಮತ್ತು ಇಲ್ಲಿ
ಪತ್ರಿಕೆ ಮಾಧ್ಯಮದವರಿಗೂ ಕೂಡ ನನ್ನ ತುಂಬು ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಅದೇ ರೀತಿ ಮನೆ ಮನೆಗಳಿಗೆ ಹಸಿ ಕಸವನ್ನು ಸಂಗ್ರಹಿಸಲು ಗ್ರೀನ್ ಬಿನ್ ಬಕೆಟನ್ನು ನಾವು ವಿತರಣೆ ಮಾಡಬೇಕಾಗಿ ಇಲ್ಲೊಂದು ಇದನ್ನು ಇಟ್ಟಿದ್ದೇವೆ. ನಾವು ಅದನ್ನು ಎಲ್ಲ ಮನೆಗೆ ಹಂಚಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ತೇನೆ.